ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಹೆಚ್ಚಳವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಅನ್ನು ಜಾರಿಗೊಳಿಸಲಾಗಿದೆ. ಈ ಮೂಲಕ ಜನರ ಸಂಪೂರ್ಣ ಸಹಕಾರ ಅಗತ್ಯವಿದೆ ಅಂತ ಶಾಸಕ ಡಿ ವೇದವ್ಯಾಸ್ ಕಾಮತ್ ಹೇಳಿದ್ದಾರೆ. ಜಿಲ್ಲೆಯಲ್ಲೂ ಸೇರಿದಂತೆ ನಗರ ಪ್ರದೇಶದಲ್ಲಿ ಕೊರೋನಾ ಸೋಂಕು ಹೆಚ್ಚಳವಾಗ್ತಾ ಇದೆ. ಹೀಗಾಗಿ ಜಿಲ್ಲೆಯಲ್ಲಿ ಲಾಕ್ಡೌನ್ ಅನ್ನು ಜಾರಿಗೊಳಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಜನತೆ ಸಂಪೂರ್ಣವಾಗಿ ಸಹಕಾರ ನೀಡುವ ಮೂಲಕ ಲಾಕ್ಡೌನ್ ಅನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿದರು. ಮುಂದಿನ ದಿನಗಳಲ್ಲಿ ನಾವು ಬಹಳಷ್ಟು ಜಾಗೃತೆಯಿಂದ ಇರಬೇಕು ಅಂತೇಳಿ, ಆದರೆ ಈ ಲಾಕ್ಡೌನ್ ಅನ್ನು ಬಹಳಷ್ಟು ಜಾಗ್ರತೆಯಿಂದ ಪಾಲಿಸಿಕೊಂಡು ಜಿಲ್ಲಾಡಳಿತ ಕೊಟ್ಟಂಥ ಆದೇಶವನ್ನು ಎಲ್ಲವೂ ಪಾಲಿಸಿಕೊಂಡು ವ್ಯವಸ್ಥಿತವಾಗಿ ಈ ಲಾಕ್ಡೌನನ್ನು ಯಶಸ್ವಿ ಮಾಡೋ ಮುಖಾಂತರ ಎಲ್ಲೋ ಒಂದು ಕಡೆಗಳಲ್ಲಿ ಹಬ್ಬುತ್ತಿರುವಂಥ ಏನು ಒಬ್ಬರಿಂದ ಒಬ್ಬರಿಗೆ ಹಬ್ಬುತ್ತಿರುವಂಥ ಕೊರೋನಾವನ್ನು ನಿಯಂತ್ರಿಸಲಿಕ್ಕೆ ಸಹಕರಿಸುವಂಥ ದೃಷ್ಟಿಯಲ್ಲಿ ತಮ್ಮೆಲ್ಲರೂ ಸಹಕಾರವನ್ನು ಕೊಡಬೇಕು. ಅದರ ಮುಖಾಂತರ ಇದನ್ನು ಯಶಸ್ವಿಯಾಗಿ ಮಾಡಿ ಈ ಲಾಕ್ಡೌನ್ ನಂತರ ಮಂಗಳೂರಿನಲ್ಲಿ ಕೊರೋನಾ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಇದೆ, ನಿಯಂತ್ರಣಕ್ಕೆ ಬರ್ತಾ ಇದೆ ಅಂತ ಹೇಳುವಂಥ ಸಂದೇಶವನ್ನು ನಾವು ಸಾರ್ವಜನಿಕರು ಕೊಡಬೇಕಾಗಿದೆ. ಇನ್ನು ಇದೇ ವೇಳೆ ಮಾತನಾಡಿದ ಶಾಸಕರು, ಸ್ಮಾರ್ಟ್ ಸಿಟಿ ಯೋಜನೆಯ ಕಾಮಗಾರಿಯಲ್ಲಿ ಅವ್ಯವಹಾರ ನಡೆದಿದೆ ಎಂಬ ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ತಿರುಗೇಟು ನೀಡಿದರು. ಜನರಲ್ಲಿ ಗೊಂದಲ ಮೂಡಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಅವ್ಯವಹಾರದ ಬಗ್ಗೆ ಸರಿಯಾದ ದಾಖಲೆ ಇದ್ರೆ ಕೊಡಲಿ ಅಂತ ಸವಾಲು ಎಸೆದಿದ್ದಾರೆ. ಎಲ್ಲೋ ಒಂದು ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ರಾಜಕಾರಣದಲ್ಲಿ ಈ ರೀತಿಯ ಅವ್ಯವಹಾರ ಆಗಿದೆ, ಇನ್ನೊಂದಾಗಿದೆ ಅಂತ ಹೇಳುವಂಥದ್ದು ಹೇಳೋದು ವಿರೋಧ ಪಕ್ಷದ ಕಾಂಗ್ರೆಸ್ನವರ ಅಭ್ಯಾಸ. ಅವರು ಹೇಳ್ತಾರೆ ಈ ರೀತಿಯಲ್ಲಿ ಇದೆ ಅಂತ ಹೇಳುವಂಥದ್ದು ಹೇಳ್ತಾರೆ. ಏನೂ ಆಗದೆ ಈ ರೀತಿಯಲ್ಲಿ ತಪ್ಪೆಸಗಿಸಿದ್ದಾರೆ ಅಂತೇಳುವಂಥ ರೀತಿಯಲ್ಲಿ ಹೇಳೋದು ಅಂತೇಳಿ ಆದರೆ ಅವರು ಇದರ ಬಗ್ಗೆ ಸಮಗ್ರವಾಗಿ ಅವರು ಚಿಂತನೆಯನ್ನು ಮಾಡಬೇಕು, ಮಾಹಿತಿಗಳನ್ನು ಪಡ್ಕೊಳ್ಬೇಕು. ಆ ಮಾಹಿತಿಗಳನ್ನು ಪಡ್ಕೊಂಡು ಎಲ್ಲಿ ಏನು ತಪ್ಪಾಗಿದೆ ಅಂತ ಹೇಳುವಂಥದ್ದು ತೋರಿಸ್ಕೊಡ್ಬೇಕಾಗ್ತದೆ. ಇದರ ಬಗ್ಗೆ ಅವರು ಸಮಗ್ರವಾಗಿ ಯಾವುದೇ ರೀತಿಯ ದಾಖಲೆಗಳಿದ್ದಲ್ಲಿ ಸ್ಮಾರ್ಟ್ ಸಿಟಿ ಕಚೇರಿಗೆ ಬಂದು ಅದನ್ನು ತೋರಿಸಿಕೊಂಡ್ರೆ ಎಲ್ಲಿ ಏನಾಗಿದೆ ಅಂತ ಹೇಳುವಂಥದ್ದು ಹೇಳಬಹುದು.